ಬ್ರಹ್ಮದೇವನಿಂದ ವರವನ್ನು ಪಡೆದು ಶೀಘ್ರವೇ ಅರಮನೆಯನ್ನು ಸೇರಿದೆ. ತಾಯಿಯಾದ ದೇವಿಯು ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿಯೊಂದಿಗೆ ನನ್ನ ಮದುವೆಯನ್ನು ಮಾಡಿಸಿದರು. ದಾಂಪತ್ಯ ಜೀವನದ ಪ್ರತೀಕವಾಗಿ ನಾನೋರ್ವ ಮಗನನ್ನು ಜನಿಸಿದ್ದೇನೆ. ಅವನಿಗೆ ಮಹಿಷಾಖ್ಯ ಎಂಬುದರ ಹೆಸರನ್ನಿಟ್ಟಿದ್ದೇನೆ. ಸುರಲೋಕವನ್ನು ತನ್ನ ಅಂಕೆಗೆ ತೆಗೆದುಕೊಳ್ಳುವ ಸುಲಭವಾಗಿ ನನ್ನವರಾದಂತಹ ವಿದ್ಯುನ್ಮಾಲಿನಿಯವರು ಸುರಪುರಕ್ಕೆ ದಂಡನ್ನು ಹಿಡಿದುಕೊಂಡು ಯುದ್ಧಕ್ಕಾಗಿ ಹೋಗಿದ್ದಾರೆ. ವರ್ತಮಾನ ಏನು ತಿಳಿದಿಲ್ಲ. ಯಾರೋ ಅಲ್ಲಿಂದ ಬರ್ತಾ ಇದ್ದಾರೆ. ಹೇಗೆ ಮಾತಾಡ್ಬೇಕೆಂಬ ಪ್ರಜ್ಞೆ ಇರಬೇಕು. ಅಲ್ಲಮ್ಮ, ಎಲ್ಲ ಮಾತು ಪೂರ್ಣ ಮಾಡ್ಲಿಕ್ಕೆ ಬಿಡುದಿಲ್ಲ. ಹೇಳು ಅಮ್ಮ. ನಾನು ಮತ್ತು ನಿಮ್ಮ ಗಂಡ. ಮತ್ತು ಅನ್ನುವ ಶಬ್ದ ಹೇಳಮ್ಮ, ಅದು ಮುಖ್ಯವಾದ ಶಬ್ದ, ಅದನ್ನು ಬಿಡಬೇಡ. ಹೌದಮ್ಮ, ನಾನು ಮತ್ತು ನಿಮ್ಮ ಗಂಡ ವಿದ್ಯುನ್ಮಾಲಿ ಮಹಾರಾಜರು ನಾವೆಲ್ಲ ಸೇರಿ ಗುರುಪುರಕ್ಕೆ ಉದ್ದಕ್ಕೆ ಹೋದದ್ದಮ್ಮ. ಗುರುಪುರದಲ್ಲಿ ಯಾರಿದ್ದಾರೆ? ಅಮ್ಮ, ಸುರಪುರಕ್ಕೆ ಯುದ್ಧಕ್ಕಾಗಿ ಹೋದದ್ದು. ಸುರಪುರಕ್ಕೆ ಯುದ್ಧಕ್ಕಾಗಿ ಹೋದದ್ದಮ್ಮ. ಹಾಗಾದ್ರೆ ನೀನು ನಮ್ಮ ವಿದ್ಯುನ್ಮಾಲಿಯವರೊಂದಿಗೆ ಯುದ್ಧಕ್ಕೆ ಹೋದವನ? ಹೌದಾ? ಏನಲ್ಲಿಯ ವಿಚಾರ ಹೇಳು ವಾರ್ತೆ. ನಿನ್ನದು ಈ ಬಹುಮುಖವಾದ ನೃತ್ಯ ನೋಡಿ ನನಗೆ ಸ್ವಲ್ಪ ನಾಚಿಕೆ ಆಗುತ್ತದೆ. ಅಮ್ಮ, ಎಂತ ಯುದ್ಧಮ್ಮ. ಎಲ್ಲ ಬಂದ್ರಮ್ಮ. ಅಲ್ಲಿ ಯಾರು ಬಂದ್ರು? ಯಾರು ಮೊದಲನೇದಾಗಿ ಬಂದಮ್ಮ. ಅಕ್ಕಿ. ಹೌದಮ್ಮ. ಯಾರ ಅಕ್ಕಿ? ಅವನೇ ಅಕ್ಕಿ. ಅಗ್ನಿ ಅಮ್ಮ. ಅಗ್ನಿ ಬಂದ. ನಮ್ಮ ಮಹಾರಾಜರು ಒಂದು ಬಾಣ ತೆಗೆದು ಅದು ನಿರ್ಮಾಣ ಬಿಟ್ಟದ್ದೆ ಸಹಿ. ಅಗ್ನಿ ಪುಸ್ ಅಂತ. ಆಮೇಲೆ ಬಂದ ಅರಳೆ ಬಂದಮ್ಮ. ಆಸೆ ಮಾರ ಪುಣ್ಯಾತ್ಮ ವರುಣ. ವರುಣ ಬಂದ ಜೋರ ಏನಮ್ಮ. ಇದ್ದಾಗ ನಮ್ಮ ಮಹಾರಾಜರು ಒಂದು ಬಾಣ ಬಿಟ್ಟದ್ದೆ. ಮುಂದೆಯಿಂದ ಬಂದಮ್ಮ, ಹಿಂದೆಯಿಂದ ಓಡಿ ಗೊತ್ತೇ ಇಲ್ಲ. ಹೌದಮ್ಮ. ಆಮೇಲೆ ಬಂದಮ್ಮ ಕುಂಬಾರ ಬಂದಮ್ಮ. ಸ್ವರ್ಗಲೋಕದಲ್ಲಿ ಮಡಿಕೆ ಮಾಡುವುದಕ್ಕ ಅಲ್ಲಮ್ಮ, ಕುಂಬಾರ ಕುಬೇರ ಧನದ ಒಡೆಯ. ಹೌದಮ್ಮ. ಬಂದ ಕೂಡಲೇ ನಮ್ಮ ಮಹಾರಾಜರು ಒಂದು ಬಾಣ ಅಂದ್ರೆ ಕುಬೇರ ಎಲ್ಲಿ ಹೋಗಿದ್ದಾರಂತೆ ಗೊತ್ತಿಲ್ಲ. ಎಲ್ಲರೂ ಓಡುವುದಕ್ಕೆ ಬರುವುದಂತ ಕಾಣಿಸ್ತದೆ. ಇಷ್ಟ ಆಗ್ಲಿಲ್ಲ. ಇಷ್ಟಾಗೋ ಬಂತಮ್ಮ ಆಮೆ. ಯಾರು? ಆಮೆ. ಕೈಯಲ್ಲಿ ಪಾಯಸ ಇಟ್ಕೊಂಡು ಕೋಣದ ಮೇಲೆ ಕೂತುವಂತಮ್ಮ. ಅಂತ ನಿನ್ನ ಮದುವೆಯಲ್ಲಿ? ಅಲ್ಲಮ್ಮ. ಪಾಯಸ ಮತ್ತೆ ಪಾಶ. ಕೈಯಲ್ಲಿ ಪಾಶ ಹಿಡಿದುಕೊಂಡು ಯಮನನ್ನು ಏರಿ ಬಂದ ಹಿಡಿದುಕೊಂಡು ಬಂದಮ್ಮ. ಆದ್ರೆ ನಮ್ಮ ಮಹಾರಾಜರು ಎದುರ್ತಾರ. ನಮ್ಮ ಮಹಾರಾಜರು ಒಂದು ಬಿಟ್ಟಪ್ಪ. ಕೋಣವನ್ನು ಬಿಟ್ಟು ಓಡಿ ಹೋದಮ್ಮ. ಕೋಣವನ್ನು ಗಡ್ಡಾಗಿದ್ದಾರೆ. ಎಲ್ಲಾದ್ರೂ ಕಂಬಳದ್ರೆ ನಾವು ಬರ್ಬೋದಮ್ಮ. ಮಾಡುದಲ್ಲಿ ನೀನು ಹುಷಾರೇ.
ಅಮ್ಮ ಇಷ್ಟಕ್ಕೆ ಮುಗಿಲಿಲ್ಲಮ್ಮ. ಬಂದ ಅಲ್ಲಿ ಸೂರಪ್ಪ. ನಿನ್ನ ಅಜ್ಜನ ಸೂರಪ್ಪ? ಅಲ್ಲಮ್ಮ, ಸೂರಪ್ಪ ಅಲ್ಲ. ಸೂರಪ್ಪ ಅಲ್ಲ. ಎಲ್ಲ ವಜ್ರದಾಯುಧಗಳಲ್ಲಿ ಕುಳಿತುಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಎಂತ ಬಂದದ್ದಮ್ಮ. ಬೇಡದ್ದೆಲ್ಲ ಮಾತಾಡುವುದಲ್ಲಿ ನಿನ್ನಿಂದ ಕಲಿಸಬೇಕು ಯಾರಾದ್ರೂ. ಅಲ್ಲಮ್ಮ, ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಅದನ್ನು ತಿರುಗಿಸಮ್ಮ. ಹಾಗೆ ಬಂದದ್ದು ಹಾಗೆ ಮಾಡಿದ ಅದನ್ನು ತಿರುಗಿಸಿ ಅಷ್ಟೇ. ಹೌದಮ್ಮ, ಶುರು ಆಯ್ತು ಯುದ್ಧ. ತೆಗಿ ಬಿಡಿ, ಎಂತ ಯುದ್ಧಮ್ಮ. ಕಡೆಗೆ ನಮ್ಮ ಅರದರು ಕೊಟ್ಟ ಒಂದು ಬಾಣದಲ್ಲಿ ಓಡಿ ಹೋದಮ್ಮ, ಓಡಿ ಹೋದ ದೇವೇಂದ್ರ. ಓಡಿ ಹೋದನೆ? ಹೌದಮ್ಮ, ಬರಿದಾಯ್ತೆ. ಹೌದಮ್ಮ, ಇಷ್ಟು ಸಂತಸದ ವಿಚಾರ ನೀನು ನಗುನಗುತ್ತಾ ಹೇಳಬೇಕು. ಹೌದಮ್ಮ, ನಗಬೇಕಾ? ಅಳುತ್ತಾ ಯಾಕಿದ್ದಿ? ನಗುನಗುತ್ತಾ ಹೇಳು. ಆಮೇಲೆ ಇಷ್ಟ ಆಗುವಾಗ ನಮ್ಮ ಮಹಾರಾಜರು ಮೇಲೆ ಚಟ್ಟದಲ್ಲಿ ಕೂತ್ರ. ಚಟ್ಟ ನಿನ್ನದ್ದು? ಏನಮ್ಮ ಅದು ಪಟ್ಟ. ಪಟ್ಟ, ಅದೇ ಪಟ್ಟದಲ್ಲಿ ಕೂತ್ರು. ಪಟ್ಟದಲ್ಲಿ ಕೂತದ್ದೇ ತಡ ಬಂದ್ರಮ್ಮ ಅಲ್ಲಿ ಹಾಪ್ತೀರೆ ಅವರು. ಅದು ನಿನ್ನ ಮನೆಯಲ್ಲಿ ಹಾಪ್ಸೀರೆಯರು? ಆಮ, ಅಪ್ಸರೆಯರು. ಅಪ್ಸರೆಯರು. ಎಷ್ಟು ಮಂದಿ ಅಮ್ಮ. ದಾಂಬೆ, ಊದುಬತ್ತಿ, ಮೇಣದಬತ್ತಿ, ಪಂಚದೋಸೆ, ರಂಭೆ, ಊರ್ವಶಿ, ಮೇನಕೆ, ತ್ರಿಲೋಚನೆ, ಕೃತಾಚಿ. ಹೌದಮ್ಮ, ಎಲ್ಲ ಅವರೇ. ಅವರು ಬಂದದ್ದು ಸುರಾಯ್ತಮ್ಮ. ಭಾರತ ನೃತ್ಯ ಅದು ನಿನ್ನದ್ದು. ಭಾರತ ನೃತ್ಯ ಅದು ಭರತನಾಟ್ಯ. ಭರತನಾಟ್ಯ ಶುರುವಾಯ್ತು. ಎಂತ ಆನಂದಮ್ಮ ಅಲ್ಲಿ. ನಮ್ಮ ನಾರುಗಳು ಇವತ್ತಿಗೆ ಸಾಕು. ಅದು ಕುಣಿದದ್ದಮ್ಮ, ತಾಳದಲ್ಲಿ ಕುಣಿದದ್ದು. ಅಭಿನಯ ಬೇಡ, ನೀನು ವಾರ್ತೆ ಹೇಳು. ಅಭಿನಯ ಅಲ್ಲಮ್ಮ, ತಾಳದಲ್ಲಿ ಕುಣಿದದ್ದು. ಏನಾಯ್ತು? ಆಮೇಲೆ ನಾವೆಲ್ಲ ಬಹಳ ಸಂತೋಷದಿಂದ ಆನಂದ ಮಾಡ್ತಿದ್ದೇವಮ್ಮ. ಬಂದಮ್ಮ ಅಕ್ಷ. ಯಾರು? ಅಕ್ಷ ಹಾಲಾಡಿಕೊಂಡು. ಹಾಲಾಡಿಯಲ್ಲಿ ಯಾರಿದ್ದಾರ? ಅಕ್ಷ ಬಂದಮ್ಮ. ಹಾರಾಡಿ ಯಕ್ಷ ಬಂದ. ಯಕ್ಷ, ಯಕ್ಷರಾಜ ಪಿಂಗಳಾಕ್ಷ. ಹೌದಮ್ಮ. ಯಕ್ಷ ಹಾಲಾಡಿ ಬಂದು ಮಹಾರಾಜರಿಗೆ ನಿನ್ಗೆ ಒಂದು ಸಲ ಹೇಳಿದ ಅಭಿನಯ ಎಲ್ಲ ಬೇಡ ನಿನ್ನದಂತ. ಈಗ ಅಲ್ಲಿ ನಡೆದಂತ ಘಟನೆ ಅಭಿನಯ ಬೇಡ. ಅಮ್ಮನಿಗೆ ತಿಳಿಬೇಕಲ್ಲ. ಅಭಿನಯ ಎಲ್ಲ ಬೇಡ, ನೀನು ಮಾತಾಡುವ. ಒಂದು ಕೊಟ್ಟದ್ದೇ ಕೊಟ್ಟದ್ದು. ಎಲ್ಲ ಹತ್ತಿರ ಹೋಗ್ತೇನೆ. ನಮ್ಮ ಮಹಾರಾಜರು ಮೆಲ್ಲ ಕೆಳಗಮ್ಮ ಕುಳಿತುಕೊಳ್ಳದ ಅಂದಾಜು. ನನಗೆ ಹೆದರಿಕೆ ಆದ್ರೂ ಪುನಃ ಹೋಗಿ ನೋಡ್ತೇನಮ್ಮ. ಅವ್ರು ಮೂರ್ಛೆ ಕರ್ತಿದ್ರಮ್ಮ. ಅವ್ರು ಮೂರ್ಛೆ ಬರ್ತಿದ್ರು. ಯಾರು? ಹಿಮ್ಮೇಳದವರಿಗ? ಅಲ್ಲಮ್ಮ, ಮತ್ತೆ ಸ್ವರ್ಗಲೋಕದಲ್ಲಿ ಮೂರ್ಛಾ ಯಾರಿಗೆ? ಮೂರ್ಛೆ ಕರ್ತಿದ್ರು. ಮೂರ್ಛೆಯಾದರು. ಹೌದಮ್ಮ, ಮೂರ್ಛೆಯಾದರು. ಅವರು ಮೂರ್ಛೆಯಾದರಮ್ಮ. ಇಷ್ಟ ಆಗುವಾಗ ಭಯದ ವಾತಾವರಣ. ಆದ್ರೂ ಕೂಡ ಪುನಃ ಹೋಗಿ ನೋಡಿದೆ. ಆದ್ರೆ ಮೆಲ್ಲ ನಿಮ್ಮರು ಚೇತರಿಸಿದ್ರಮ್ಮ. ಇದ್ಯಾ ನಿನ್ಗ? ಅಲ್ಲಮ್ಮ, ಮತ್ತೆ ಆವಾಗ ಒಂದು ಚಾಯ್ ಎಂತ ನಿನ್ನದು? ಮರು ಚೇತರಿಸಿದ್ರಮ್ಮ. ಮರು ಚೇತರಿಸಿದರು. ಮರು ಚೇತರಿಸಿದ್ರು. ಎಂತ ಸಂತೋಷಮ್ಮ ನನಗೆ. ಇಷ್ಟ ಆಗುವಾಗ ನಾನು ಎಣಿಸಿದೆ ಇನ್ನು ಮಹಾರಾಜರು ಬರುವುದಿಲ್ಲ. ಸಮಯ ಕಳೆಯಿತು. 2 ನಿಮಿಷ ಬಿಟ್ಟು ಪುನಃ ನೋಡ್ತೇನಮ್ಮ. ಅದ್ರ ಮೇಲೆ ಎಲ್ಲ ಕೆಳಗೆ ಬಿದ್ದುಕೊಂಡು ಮಲಗಿದ್ದಾರ? ಹೌದಮ್ಮ. ಆದ್ರೆ ನನ್ಗೆ ತುಂಬಾ ಹೆಮ್ಮೆ. ಮಹಾರಾಜರು ಪಾತಾಳ ಲೋಕದಲ್ಲಿ ಕೂಡ ಮಲ್ಕೊಂಡು ಯುದ್ಧ ಮಾಡಿದ್ದಾರೆ. ಅವರು ಮಲಗಿ ಯುದ್ಧ ಮಾಡುತ್ತಾರೆ. ಹೌದಮ್ಮ, ತುಂಬಾ ಯುದ್ಧ ಅವರು ವಿಜಯ ಆಗಿದ್ದಾರೆ. ಆದ್ರೆ ನಾನು ಏಕ್ದಮ್ ಉಲ್ಲಾಸದಿಂದ ಬಂದೆ. ನೋಡ್ತೇನಮ್ಮ. ಏನು ನೋಡುದು? ಮಹಾರಾಜರು ಇಷ್ಟುದ್ದ 4 ವರ್ಗಾಕಿ ಎಲ್ಲ ರಕ್ತಗಾರಿ ಮಹಾರಾಜರು ಸತ್ಯ